ಅನಂತ ಮಹಿಮ ಗೋವಿಂದ ಭಾಗವರಾಮ ಗೋವಿಂದ ಭಾಗವರಾಮ ಗೋವಿಂದ ಕಟನ ಧನ ಗೋವಿಂದ ವಸುದೇವಾತ್ಮನ ಗೋವಿಂದ ಬೋಧವದಾರ ಗೋವಿಂದ ಕರ್ಕ ಸ್ವರೂಪ ಗೋವಿಂದ ಕರ್ಕ ಸ್ವರೂಪ ಗೋವಿಂದ ಕೇಶವ ಮಾಧವ ಮಧುಸೂದನ ರಾಮ ದಶರಥನ ದಾನ ತನುಜಾರಿ ಅರವರತವು ಪಾಲಿತಮ್ಮರೂಪು
निवारणे कतरणे विखाटवे हव्यवान विखौ गाढकुलाभिमान गरुडं विखेभं पञ्चाननं विखो प्रचंड बवरो विखेशर पाहि मां विखेशर पाहि मां विखेशर पाहि मां गजमुख गणपति गणपगे गजमुख गणपति गणपगे करदलु परशु पाशांकुशधारिगे हर्ष
ಉರಗಭೂಷಣ ಕುಮಾರ ಗಣಪನ ಶರಣ ಗಮನಗಾರತಿ ಗತ್ತಿರ ಆರತಿ ಬೆಳಗಿನ ಆರತಿ ಎತ್ತಿರೆ ಗಜಮುಖ ನಮಗೆ ಗಣಮಗ ಗುಣಯುತನ ಘನಮೂರ್ತಿ ಮನಭೂರ ಗಣನಾಥನ ಘನಮೂರ್ತಿ ಮನಭೂರ ಗಣನಾಥನ ದೇವರ ದೇವ ಕೃಪಾಗಣನಾಯ कृपाकरना पवन चरित पुण्योदयना पवन चरित पुण्योदयना भवज विषय जगदिर्गणना कोविद गिरिजय भरतुलना कोविद गिरिजय भरतुलना सर्वेश्वरनम हरिदर्शयनि भवहरणा हरिदर्शयनि भवहरणा परमात्म दुरित भयंकरना परमागपूर विघ्नेश्वरना वरपदूर विघ्नेश्वरना निर्वीर जनन गुणजुतनाय तुंदल दिल्लि चिंदल दिल्लि दरे दिल्लि ಗಜಮುಖನಾನಿಲ್ಲ ಪಾದವನಿವಿ ದೇವರ ನಿಜವಾಗಿ ಕರುಣಿತು ವರಗಳ ಪ್ರಭುಗೆ ನಿಜವಾಗಿ ಕರುಣಿತು ವರಗಳ ಪ್ರಭುಗೆ ಗಜಮುಖನಾನಿನ ಪಾದವನೆವೆ ನಿಜವಾಗಿ ಕರುಣಿತು ವರಗಳ ಪ್ರಭುಗೆ ದೇವ
ಚಿಕ್ಕ ಪ್ರಾಯದ ಮೇಲೆ ಚದುರೆ ನಿರಂಗವ ಒರಿಗನೆ
ಕಾಮಿನಿ ಕರೆದು ತಾರೆ ಶ್ರೀಮನ್ನಾರಾಧ ಕಾಮಿಯ ಬೆಟ್ಟಿದಲಾರೆ ಶ್ರೀಮನ್ನಾರಾಧ ಕಾಮಿಯ ಬೆಟ್ಟಿದಲಾರೆ ನಾನನಾದ ಶರಣ ಹರೇ ಕಾಮಿನಿ ಕರೆದು ತಾರೆ ಶ್ರೀಮನ್ನಾರಾಧ ಕಾಮಿಯ ಬೆಟ್ಟಿದಲಾರೆ ಶ್ರೀಮನ್ನಾರಾಧ ಕಾಮಿಯ ಬೆಟ್ಟಿದಲಾರೆ ಈ ಮಾಯೆಯೊಳಗಿಂತ ಪುರುಷಯನುಳ್ಳದೆ ಕಾದಿ ಕಾನನದ ತಿರುಗಾಯ ಹರೇ ಈ ಮಹಿಳೆಯೊಳಗಿಂತ ಪುರುಷಯನುಳ್ಳದೆ ಕಾದಿ ಪ್ರೇಮ ಬದಲು ಬೆಲು ಸಮಯ ಚಲುಳಿಮಯ ಪ್ರೇಮ ಬದಲು ಬೆಲು ಸಮಯ ಚಲುಳಿಮ ಪ್ರೇಮದಿ ಕರೆದರೆ ಕಾದೆ ತಬೀಬ ಪ್ರೇಮದಿ ಕರೆದರೆ ಕಾದೆ ತಬೀಬ ಪ್ರೇಮದಿ ಕರೆದರೆ ಕಾದೆ ತಬೀಬನತೆ ತಗದೆನೆ ಕದಲೆ ದೆಬೆದೆನೆ ಕದಲೆ ಕಮುತ್ತದಿನಲೆ ದಿನದಿನಲೆ ತಗದೆನೆ ದೆಬೆದೆನೆ ದಿನದಿನಲೆ ತಗದೆನೆ ಕದಲೆ ದಿನದಿನಲೆ ಕದಲೆ ಕಮುತ್ತದಿನಲೆ ದಿನದಿನಲೆ ತಗದೆನೆ ದಿನದಿನಲೆ ದಿನದಿನಲೆ Give me
ಕಟೇರಿಸುವುದು ವ್ಯಾಪಾರಗಳು ಮತ್ತು ಕಟೇರಿಸುವುದು ವ್ಯಾಪಾರಗಳು ನಮ್ಮಿಂದ ಪ್ರೀತಿ ಕಟ್ಟಿರುವಂತಹ ಸಿರುಮಡಿಗಳಿಂದ ವ್ಯಾಪಾರ ಮತ್ತು ಬೆಳೆದಲ್ಲಿ ನಮ್ಮಿಂದ ಪ್ರೀತಿ ಕಟ್ಟಿರುವಂತಹ ಸ್ಥಳ ನಿವಾಸದ ಶ್ರೀದೇವಿಗಳು ಮತ್ತು ಸ್ಥಳ ನಿವಾಸದ ಶ್ರೀದೇವಿಗಳು ನಮಗೆ ತಿರುಮಡಿ ಸರಸ್ವಾದ Somebody, somebody,
Nado, bakit pagbubuhat yun?
ಹರಸುತ ಗಜವಕ್ರಂ ವೇಕ್ಷಜೀಮೂತವಾಯು ದಿನಮಣೀಷದೇಜಂ ದತ್ತ ಭಕ್ತಿ ಪ್ರದಾಥೋ ಕಮಲರುಣ ವಿರಾಶಂ ಭೂಧರಂ ವಾರಿಜಗ ಕಮಲದ ಸುರದೋರಂ ವೇದ ವೇದಂ ನಮಾಮಿ
ಅದಕ್ಕೆ ಇತ್ತು ಹೇಗೆ? ಕಾಲಿಗೆ ಜನ ಜನ ಹ. ಕೈಬಲ ಕನಕನ ಕೈಬಲೆ ಅದೇ ಕೈಬಲ ಕನಕನ ಕಾಲ್ಗೆಜ್ಜೆ ಜನ ಜನ ಇಂಪಾದ ಸ್ವರ ಕೇಳ್ತಾ ಇದೆ. ಹೌದು ಕಿಣಿ 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 ಕಿಣಿ. ಹೆಣ್ಣು ಮಕ್ಕಳೇ ಬಂದಿದ್ದಾರೆ. ಅದೇ ನಿಮಗೆ ಆ ಹೆಣ್ಣು ಮಕ್ಕಳ ಸ್ವರ ಕೇಳಿ ಹುಟ್ಟಿಗಟ್ಟಿರುತ್ತಲ್ವಾ ಮತ್ತೆ ಏನು ಆಗ್ತದೆ ಏನು ಹೋಗ್ತದೆ ಅನ್ನೋದ್ರ ಪ್ರಶ್ನೆ ಉಂಟು. ಏನಾಯ್ತು? ಮಾತಾಡಲಿಕ್ಕೆ ಹೆಣ್ಮಕ್ಳ ಹತ್ರ ಹೋಗುವಾಗ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಯಾಕೆ? ಹೆಣ್ಮಕ್ಕಳಲ್ಲಿ ಮಾತಾಡುವಾಗ ಅವರ ಕಾಲಲ್ಲಿ ಏನಾದರೂ ಉಂಟು ಅಂತ ನೋಡ್ಕೊಳ್ಬೇಕು. ಯಾಕೆ ಏನಾದ್ರು ಪ್ರಭಾವ ಆಗ್ತದಾ? ಅನುಭವದ ಪ್ರಶ್ನೆ ಎಲ್ಲ ಮಾರಾಯ. ಮತ್ತೆಂತ? ಕಾಲಲ್ಲಿ ಕಾಲು ದೂರ ಓ, ಹಾಗೆ. ಕೊರಳಲ್ಲಿ ಮಂಗಳಸೂತ್ರ ಹ. ಮನೆಯಲ್ಲಿ ಒಟ್ಟು ಮೂಗಲ್ಲಿ ನತ್ತಿದ್ದಕ್ಕೆ ಅವರೇ ಪರಸ್ತ್ರೀ ಮಾತಾಡಬಾರ್ದು. ಪರಸ್ತ್ರೀ ಪರಸ್ತ್ರೀ ಹೌದು. ಹೌದು ಪುಣ್ಯಾತ್ಮ. ನೀನು ಹೇಳಿದ್ದು ಈಗಿನ ಹೆಣ್ಣು ಮಕ್ಕಳಲ್ಲಿ ಉಂಟಾ? ಓ ಸತ್ಯ ಇಲ್ಲ. ಹ. ಈಗಿನ ಎಲ್ಲ ಬಿಟ್ಟು ಮನೆಯ ಕೊಟ್ಟು ಇಲ್ಲಿಂದ ಕಾಣುವುದಿಲ್ಲ. ಗೊತ್ತಿಲ್ಲ. ಮೂಗಲ್ಲಿ ನತ್ತಿ ಇಲ್ಲೇ ಇಲ್ಲ. ಇಲ್ಲ. ಎಲ್ಲ ಬಿಟ್ಟು ಹ. ಸೀರೆ ತಿರುವುದಿಲ್ಲ. ಮತ್ತೆ ಮತ್ತದನ್ನು ಈಗ ಚಿಕ್ಕಿಸಿಕೊಂಡು ಹಾಗೆ ಸುಲಭ ಸಾಧನ. ಎಂತ ಗುಣವ ಸಾಧನ. ನಮ್ಮ ಸಂಸ್ಕೃತಿ ಹಾಳಾಗಿ ಬಂದಿದೆ. ಹೋಯ್ತು ಬಿಡು. ಹಾಗೆ ಬಂದವರು ಯಾರು ಅಂತ ಗೊತ್ತಾಗಬೇಕು. ಗೊತ್ತಾಗದೆ ಸಾಧನೆ. ಇಲ್ಲಿದ್ರೆ ಆಗ್ತದ? ಹಾ, ಹಾ. ಸ್ವರವನ್ನೇ ಹಿಡಿಯಬೇಕು. ಅವರ ಹಿಡಿದು ಮಾತನಾಡೆ
ದಾಸ ಎಲ್ಲ ಕಲಿ ಕೂತಲ್ಲ ಏಯ್, ಆತ. ನೀನು ನನ್ನ ಜೊತೆಯಲ್ಲಿ ಇರುವವಲ್ಲ ಕೆಲವೊಂದು ಉಪಕಾರ ಮಾಡ್ತಿದ್ದೆ ಹೇಗೆ ಮಾತಾಡಿದ್ದೀರಿ ಇವರ ಆಚಾರ್ಯ ಹುಡುಗಿಯರು ಸ್ವಲ್ಪ ಹೊಗಳಿದ್ರೆ ಅವರು ಮೇಲೆ ಹೋಗ್ತಾರೆ ಆಮೇಲೆ ಕೈ ತವಾಗುತ್ತೆ ಕೈ ನಿಂತ್ಕೊಳ್ತಾರೆ ಆಮೇಲೆ ಹಿಡಿದು ಈಗ ಎಲ್ಲಿ ನಾನು ಸ್ವಲ್ಪ ಹೊಗಳಿ ಮಾತಾಡ್ತಾರೆ ಹೇಗೆ ಹೋಗುದು ಓ ನಾಯಿ ಮರಿ ಅಂತ ಕೈ ಬಿಡ್ತೇನೆ ಅದು ಸಣ್ಣದ ಹುಡುಗಿಯರು ಚಂದದ ಹುಡುಗಿಯರು ಹಾಗೆ ಮಾಡಿಲ್ಲ ಹೌದು ನಾರಿ ಮಣಿ ಎಲ್ಲವೂ ಹಾಗಿದ್ರೆ ಹೀಗೆ ಮಾಡೋದು ಹೇಗೆ ಓ ಗಜ 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 ಆನೆ ನಡೀತಾರೆ ಮಗ ಗಜ ಗಮನೆ ಹೌದು ಹಾಗಿದ್ರೆ ಕೂತ್ಕೊಂಡು ಗೆತ್ತಗೆ ಕೂತ್ಕೊಂಡು ಕೂತ್ಕೊಂಡು ಕುಸುಮ ಗಂಧಿನಿ ಹೌದು ಅದು ಹೋಗ್ಲಿಕ್ಕಿಲ್ಲ ಯಾವುದು ಆಗುತ್ತೆ ಕಮ್ಮಿ ಕುಂಬು ಕುಂಬುದ ಪುಗೆರೆ ನಿನಗೆ ಅದೇ ಅರ್ಥ ಗೊತ್ತು ಕುಂಭಗುಚ್ಚ ಭಯ ಹೌದು ಅದು ಅದು ಕೂಡ ಅದು ಕೋಮಲವಾದಂತ ಕಾರ್ಯ ಅದೇ ಓ ಕೋಮಲೆ ನಿನ್ನಲ್ಲಿ ಈ ರೀತಿಯಾಗಿ ಹೋಗುವಂತ ನಿನ್ನನ್ನು ದಾರಿ ಮಧ್ಯದಲ್ಲಿ ತೊಡೆದು ನಿಲ್ಲಿಸಿದೆ ಪರಿಚಯ ಇಲ್ಲದವರಿಗೆ ಮಾತಾಡಿಸಿ ಅದಕ್ಕೆ ಬೇಕಾಗಿ ತಡೆದು ನಿಲ್ಲಿಸಿದೆ ಅವನಿಗೆ ಹೌದು ಹೊಸ ಇವರ ಅಪ್ಪ ಅಮ್ಮನೇ ಆಗುತ್ತೆ ಗೊತ್ತಾ ಇಲ್ಲ ಅಪ್ಪ ಅಮ್ಮ ಅಂತ ಗೊತ್ತಿಲ್ಲ ನೀನು ನಿನಗೆ ಪರಿಚಯ ಇವಳ ಅಪ್ಪ ಇವಳ ಅಮ್ಮನ ಗಂಡ ಅಮ್ಮ ಅಮ್ಮ ಅಪ್ಪನ ಗಂಡ ಅದು ನಿನಗೆ ಮಾತ್ರ ಗೊತ್ತಿಲ್ಲ ನನ್ನ ಮಗುವಿಗೆ ಗೊತ್ತಿಲ್ಲ ಮತ್ತೆ ಗೊತ್ತಿರುತ್ತೆ ಇಲ್ವಾ ಇವರನ್ನು ಪಡೆದಂತ ಪುಣ್ಯನು ತಂದೆ ತಾಯಿಗಳಾದರೂ ಯಾವ ಅಮ್ಮ ಅಮ್ಮ ಹೊಟ್ಟೆ ಗೊತ್ತ ಬುಧಾಣವೇ ಆಗಿತ್ತು ಎಂತದು ಬುಧಾಣ ಬುಧಾಣ ಅಲ್ವಾ ಪುಣ್ಯಗಾಂತೆ ಹೆರುವಾಗ ದೊಡ್ಡವರಿಗೆ ಸಣ್ಣ ಮಗುವಾಗಿರುವುದು ಸಾಕಿ ಸಲಹಿತ ರೀತಿ ಆಗಿತ್ತು ನಿನ್ನನ್ನು ಪಡೆದಂತ ಪುಣ್ಯಾತ್ಮ ತಂದೆ ತಾಯಿಗಳಾದರೂ ಯಾರು ಎಂತದು ಪಡೆದಂತ ಮತ್ತೆ ನಿನ್ನ ಕೈ ಹಿಡಿಯುವುದು ಕೈ ಎತ್ತಡ ನೀನು ಆ ರೀತಿ ಕೈ ಹಿಡಿದ ಒಂದು ವೇಳೆ ಮದುವೆ ಅಂತ ಅವನ್ಯಾರ ಆ ಪುರುಷ ಯಾರು ಪುರುಷ ನಾನು ಮತ್ತೆ ನಿನ್ನ ಊರು ಯಾವುದು ನಿಮಗೆ ಉಂಟ ಅಲ್ಲ ತಪ್ಪ ಊರು ಅಂದ್ರೆ ನಿನ್ನ ಆಸ್ಥಾನ ಯಾವುದು ನಿಮ್ಮ ಆಸ್ಥಾನ ನಿಮ್ಮದು ಆಸ್ಥಾನ ಆಸ್ಥಾನ ಒಬ್ಬಳೇ ಇವರೆಲ್ಲರ ಜೊತೆ ಸೇರಿಸಿ ಓ ಅವಳು ಯಾರು ನಾರಿಯರ ಗಡನ ನಾರಿಯರ ಗಡನ ಘಟನವಾಗಿ ಇವರೆಲ್ಲ ಜೊತೆ ಸೇರಿಸಿಕೊಂಡು ಇನ್ನೆತ್ತಾಗ ನಿದ್ದೆ ಬಾಲೆ ಬೇಗ ಹೇಳಬಹುದೇ ನನಗೆ Thank you.
ಮಾತ್ರ ಸ್ವಲ್ಪ ಅಂತರದಲ್ಲಿ ಬೇಕಾಗ್ತದೆ. ಮತ್ತೆ ಅಂತರ ಎಷ್ಟು ಒಂದು 3 ಹೆಜ್ಜೆ ಹಿಂದೆ ನಿಲ್ಲು. ಮತ್ತೆ 3 ಹೆಜ್ಜೆ ಹಿಂದೆ ಆಯ್ತಾ? ಒಂದು ಪೆಟ್ಟಿಗೆ ಉಂಟಲ್ಲ, ಮತ್ತೆ ಹಿಂದೆ ಅಂದ್ರೆ ಮುಂದೆ ಹೋಗು. ಮೈ ಮೇಲೆ ಬಂದು ಯಾರು ಹೇಳಿದ್ದು? ಮುಂದೆ ಹೇಳಿದ್ದು ಮುಂದೆ ಹೋಗು. ಬೇಡ ಬೇಡ, ಮುಂದೆ ನಿಲ್ಲು. ಮುಂದೆ ಹಾ, 1 2 ಏನು ಮುಂದೆ ಹೇಳಿ ಮಾಡುತ್ತೆ? ಅದು ಕೂಡ ಜೋರು ಮಾಡ್ತೀವಿ. ಬೇಡ ಬೇಡ, ಮುಂದೆ ಹಿಂದೆ ಮುಂದೆ ನಮಗೆ ಬೇಕು. ಹಿಂದೆ ಮುಂದೆ ಹಿಂದೆ ಮುಂದೆ ಮತ್ತೆ ಹಾಗಲ್ಲ, ಹೆಣ್ಣು ಮಕ್ಕಳಿಗೆ ಮಾತ್ರ ಸ್ವಲ್ಪ ಅಂತರ ನಡುವೆ ಇರ್ತದೆ. ನಂಗೆ ಅಂತರ ಇರಲಿ. ಬೇಡ ಬೇಡ ಬೇಡ, ಈಗ ಬೇಡ. ಈಗ ಬೇಕು ಯಾವಾಗ ಬೇಡ ಅಂತಲ್ಲ, ಕಾಡಬೇಡ ಅಂದೆ. ಕಾಡಬೇಡ ಈಗ ಗೊತ್ತಾಯ್ತಾ? ಏನು? ಈಗ ಸತ್ಯರಿದ್ದಾರೆ, ಈಗ ಬಂದು ಕಾಣಬೇಡ, ಮತ್ತೆ ಬಂದು ಕಾಡು. ಎಲ್ಲಿಗೆ ಬರಬೇಕು? ಪಾಪಿ ಸ್ಕೂಲಿಂದ ಅವರು ಸತ್ತು 10-15 ವರ್ಷ ಆಯ್ತಂತೆ. ನಿನ್ನ ಅಪ್ಪನ ಅಣ್ಣನ ಮತ್ತೆ ಕುಡಿತಾರ ಅಂದಂತೆ ಶಬರ ಹೌದಾ? ಅವರೀಗ 2 ಕಡೆ ಪಡೆಯಲಿದ್ದಾರೆ. ಹೌದಾ? ಏನು ಬೇಡಿಕೆ ಕಡಿಮೆ ಆಗಿದೆ? ಬೇಡಿಕೆ ಕಡಿಮೆ ಅಂತಲ್ಲ, ನಿಮ್ಮನ್ನೇ ಹೇಳಿದ್ದು. ಓ ವಾಸನೆ ವಾಸನೆ. ಅಮ್ಮ ದಾರಿಯಲ್ಲಿ ಬರುವಾಗ ಸ್ವಲ್ಪ ಜಾಗೃತಿಯಲ್ಲಿ ಬರಬೇಕು. ದಾರಿ ಬದಿಯಲ್ಲಿ ಮಕ್ಕಳು ಭಕ್ತಿ ಮಾಡ್ತಾರೆ, ಅದನ್ನು ಕುಡ್ಕೊಂಡು ಬಂದು ಈಗ ವಾಸನೆ ಏ ಪಾಪಿ, ನಾವು ಸ್ನಾನ ಮಾಡಿ ಬಂದವರು. ಸ್ನಾನ ಮಾಡಿ ದಾರಿಯಲ್ಲೇ ಬಂದದ್ದು. ಹೌದು, ಬರುವಾಗ ಹೊರಸ್ತುಳಿದವ ನೀನು ಮೈನು ವಾಸನೆ ನೋಡಿ. ಯಾಕೆ ಹೇಳಿದೆ ವಾಸನೆ ಅಂತ ಹೇಳಿ? ಹಸಿ ಹಸಿ ಮೃಗದ ಚರ್ಮ ಸುತ್ತಿಕೊಂಡಿದ್ದಾನಲ್ಲ, ಅದುವೇ ದುರ್ಗಂಧ ಬೀಳುತ್ತಾ ಇರುವುದು. ಮತ್ತೆ ಹೌದು, ಕಾಡ ಕಿರಾತ ಹಿಂದುವಾಗಿ ಒಂದು ಹೇಳಿದೆ ಆಯ್ತಲ್ಲ. ಹೌದೇನೋ ಏನು ನನ್ನನ್ನು ಮಾತಾಡಿಸುತ್ತಿರ್ಬೇಕು ಮುಂದಾದಿಯಲ್ಲ. ನಾನೇನು ಸಾಮಾನ್ಯನೇ ಹೇಳುವುದು, ರಾಜಕುಮಾರಿ ಇದ್ದೇನೆ. ಮತ್ತೆ ಹೇಳಿ ಬರಲಿಲ್ಲ ಕುಂದಾಪುರ. ಹೌದಾ? ಅಲ್ಲ ಬ್ರಹ್ಮವರು ಅಲ್ಲಂತೆ ಕುಮುದಾಚ್ಯ ಪಟ್ಟಣ. ಅಲ್ಲಿಗೆ ಅಧಿಕಾರಿಗಳು ನನ್ನ ಅಪ್ಪ. ಯಾರು ಯಾರು ಅಪ್ಪ ಯಾರು? ನಾನು ಹೇಳೋದಿಲ್ಲ ಸೂಚಿಸ್ತೇನೆ, ಯೋಚನೆ ಮಾಡಿ ಉತ್ತರ ಕೊಡ್ತೇನೆ. ನನ್ನ ಅಪ್ಪ ಏನಾಯ್ತಾ? ನಿನಗೆ ಮಾವನದ್ದು ಕರೀಲಿಕ್ಕಿಲ್ಲ, ದೇವರಾಜ್ ಅವರೇ, ಕಾಡು ಮಾಲಿಗೆಯಲ್ಲಿ ಉಂಟು ನನ್ನ ಅಪ್ಪನ ಕೊಡ್ತೇನೆ. ಬೇರೆ ದಿವಂಗತರಾಗಿ ಹೋದರು. ಅದಕ್ಕೆ ಅರ್ಥ ಉಂಟು. ಒಡಲಿದ್ದ ಆಕಾಶರಾಯ. ಆಕಾಶರಾಯ ಮೇಲೆ ಕಂಡಾಗ ನನ್ನ ಅಪ್ಪನ ಹೆಸರು ನೆನಪಿಗೆ ಬರ್ತದೆ. ಬಿಡುವನ ಮಗಳು ಬಿಡುಗಿ ಹಾಗೆ ಆಗುದಿಲ್ಲ. ನನ್ನ ಅಮ್ಮ ಎಷ್ಟು ಸಾಧ್ಯ ಮಾಡ. ಏನು? ಅಪ್ಪ ಮೇಲೆ ಅಮ್ಮ ಕೆಳಗೆ. ಕೆಟ್ಟವನೇ ನೀವೇ ಹೇಳಿದ್ದವ, ನಾನು ಹೇಳಿದ್ದ. ಕೆಳಗೆ ಅರ್ಥ ಉಂಟಿದ್ದಕ್ಕೆ ತಾಯಿ ಧರಣಿ ದೇವಿ. ತಾಯಿ ಹೌದು. ಓ ಭೂತಾಯಿ ನಿಮ್ಮ ಅಮ್ಮ. ಮತ್ತೊಂದ ಧರಣಿ ದೇವಿ, ಅವರಿಬ್ಬರ ಪ್ರೇಮದ ಮಗಳು ನಾನು. ನನ್ನ ಹೆಸರು ಪದ್ಮಾವತಿ. ನಿನ್ನೊಂದು ಕಟ್ಕೊಂಡು ಯಾವ ಹೊಂದಕ್ಕಾಗು. ಇಂಥ ಅನಾಹುತ ಹುಟ್ಟು ಹೋಗಿ ಹೆಣ್ಮಕ್ಳು ಅಂತ ಮಾತಾಡು. ಇಂತಿಂತ ವೇಷ ಮಾಡಿ ಹೋಗ್ತಾರೆ. ನನಗೆ ಗೊತ್ತಾಗ್ತದೆ. ನೀನು ಅಮ್ಮ ಧೂಮಾವತಿ, ನೀನು ಈ ಕ್ಷೇತ್ರದಲ್ಲಿ ವಿರಾಜಿಸಲ್ಪಟ್ಟಿಲ್ಲ. ಏನಿದ್ರು ನಮ್ಮದು ಮಾಯಾವಿಟ್ಟು ನಿನ್ನದು ಧರ್ಮ ಇದ್ದದನ್ನು ಹೊಟ್ಟೆಯೊಳಗೆ ಹಾಕೋ. ಧೂಮಾವತಿಯ ತಲೆ ಕೆಂಪು ಸೀರೆ ಉಂಟ್ರೆ ಧೂಮಾವತಿ. ಇದಕ್ಕೆ ಏನಂತಾರೆ? ಬಿಳಿಲುಂಕಿ. ಅವರನ್ನು ಮಾತ್ರ. ಹೌದಾ? ಅಲ್ಲ, ಇದು ಕೊನೆ ಹಾಕಾಗ್ತದಲ್ಲ. ಎಂತದ್ದು ಈಗ? ಅದು ಅದರ ಮತ್ತೆ ಜೊತೆಯಲ್ಲಿ ಉಂಟು. ನಡೆಸಿ ನೀರ ಕೇಳಿ ಅನ್ನು ಸಖಿಯರ ಸುಖಹೊಂದಿಗೆ ಅರಮನೆ ಸೇರುವಂತ ಉದ್ದೇಶ ನನ್ನದು. ದಾರಿ ಬಿಟ್ಟು ದೂರ ಬರೋದು.
ಕಾವಲಿ ಬೆಂದು ಕಾವಲಿ ನಿನಗೇನಾಯ್ತು? ನೀನಂತ ಹೇಳಿ ಅದರ ಕೈ ನಾನು ನೀನು ಕೇಳಿ ಇದರ ಕೈ ಇಟ್ಟದ್ದು ಮಾರ್ರೆ. ನಾನು ಕೂಡ ಅದೇ ಆಲೋಚನೆ ಮಾಡುದು. ನಿನ್ನ ಕೈಯನ್ನು ಇಷ್ಟು ಮೆತ್ತಗೆ ಮೆತ್ತಗೆ ನಾನಂತ ನೋಡಿ ಇದೇನು ಇಷ್ಟು ಬೆತ್ತಕ್ಕೆ ನೋಡುವಾಗ ನಾನು ಅವಳನ್ನು ಅಪ್ಪಿ ಹಿಡಿದರೆ ಮೆತ್ತಗೆ ಮಾಡ್ತೇನೆ. ಅಲ್ಲ ಮಾರ್ರೆ, ಯಾವ ಯಾವ ರೀತಿಯಲ್ಲಿ ಯಾವ ಯಾವ ಅವತಾರದಲ್ಲಿ ಬರ್ತದೆ ಅಂತ ಗೊತ್ತಾಗ್ತದೆ. ನೀನು ಹೆದರಬೇಡ ಬಾ, ನಾನಿದ್ದೇನೆ. ಪದ್ಮಾವತಿ, ಏನು ಮಾತನ್ನ ಹೇಳು. ಇದು ನನ್ನ ತಪ್ಪಲ್ಲ, ತಪ್ಪೆಲ್ಲ ನಿನ್ನದೇ. ನಾನೇನು ಮಾಡಿದೆ? ನೀನು ಇಷ್ಟು ರೂಪವತಿಯಾಗಿ ಬೇರೆ ಹೊಟ್ಟೆ ಹೆಚ್ಚು ನಿನ್ನ ರೂಪ ಲಾವಣ್ಯವನ್ನು ಕಂಡು ಸೋತೆ ನಾನು. ನಮ್ಮ ಅವಳನ್ನು ಕಣ್ಣು ಮನೆ ಸೋರೆಕಾಯಿ ಎತ್ತಬೇಕು. ಇದು ನಮ್ಮ ತಪ್ಪಲ್ಲ, ಎಲ್ಲ ಅವ ಹಿಂದಿನಿಂದ ಮಾಡು. ಓ ಮಾಡಿದ್ದು ಪಾಪಿ, ಅಧಮ, ಮೂರ್ಖ, ನೀಚ, ದುಷ್ಟ, ಅವಿವೇಕಿ, ಮೂರ್ಖ. ಅವ ಹಿಂದಿನಿಂದ ಅವ ಇಂದಿನ ಬಿಟ್ಟು ಬಿಟ್ಟಕ್ಕೆ ಪಂಚಶರಗಳ ಒಮ್ಮೆಲೆ ಪ್ರಯೋಗಿಸಿ ಈಗ ಎದುರು ತಾಗಿ ವಿರಹ ನೂರು ನೂರು ಧರಹ ವಿರಹ ಪ್ರೇಮ ಪ್ರೇಮದ ಕೈದರನ ಹರೆಯ ಕೋಟಿ ವಿರಹ ವೇದನೆಯಿಂದ ಬರಲಿ ಬಸವಳಿದು ಬೆಟ್ಟವೇ ಕಚ್ಚಿದಕ್ಕೆ ಹಾಗಾಗಿ ನಾನು ತೀರ್ಮಾನಕ್ಕೆ ಬರುವುದು. ನೀನು ನನ್ನನ್ನು ಪರಿಗ್ರಹಿಸುವ ನನಗೆ ಮೂರು ಸುತ್ತು ಬಾಯಿಗೆ ಹೊರತುತ್ತೆ ಮುಂದೆ ಗಾದೆ ಹಾಗಾಗಿ ಹೋಯಿತು. ಹೌದೇನೋ? ಕುರಿಯು ಒಂದು ಕೇಸರಿಯ ಬದುಕನ್ನು ಬಯಸಿದಾದ್ರೆ ಅದು ಸಿಗುವುದಕ್ಕೆ ಸಾಧ್ಯ ಅಂತ ಹೇಳು. ಅದು ಸಿಗುವುದಕ್ಕೆ ಹಾಗೆ ಆಗಿ ಹೋಯಿತು. ನೀನು ಕುರಿ, ನಾನು ಕೇಸರಿ, ಮರುಳ ಕುಲವಿಹೀನ ಪಂಚಮರ ಜಾತಿಯವನೇ ರಾಜಕುಮಾರಕ್ಕೆ ನನ್ನ ಬಯಸಿದೆಯಲ್ಲ, ಇದು ತಪ್ಪು. ಕ್ಷೇಮವಾಗಿ ಹೋಗಬೇಕಾ? ನನ್ನ ಕಾಲಿಗೆ ಕ್ಷಮೆ ಕೇಳು, ನಿಮ್ಮನ್ನು ಬಿಡುತ್ತೇನೆ. ಸಣ್ಣವರು ನಾವಲ್ಲ. Thank you.
ನಾವು ಕೂಡ ಸಾಮಾನ್ಯರವರು. ಏನು ನಿಮಗೆ ಮಾತ್ರ ಒಗ್ಗಟ್ಟು ಗೊತ್ತಿರುವುದಾ? ನಮಗೆ ಗೊತ್ತಿಲ್ಲ. ಇವರ ಊರು ಯಾವ್ದು ಗೊತ್ತುಂಟಾ? ನಿಮಗೆ ಜೋಳ ಗೊತ್ತುಂಟಾ? ಜೋಳವು ಗೊತ್ತು, ರಾಗಿ ಗೊತ್ತು, ರೊಟ್ಟಿ ಮಾಡಿ ಗೊತ್ತು. ಜೋಳದ ರುಚಿ ಅಲ್ಲ ನೋಡಿ ಊರು ಹೇಳಿ ಜೋಳ ಅಂತ ಜೋಳ ತಾಲೂಕೇಶಿನಿ. ಇವರು ಜೋಳ ರಾಜರು ಜೋಳ ಅಂತಾರೆ. ಅದಾಯ್ತಾ? ಆಮೇಲೆ ಇವ್ರ ಅಪ್ಪ ಯಾರು ಗೊತ್ತಿತ್ತಾ? ಜೋಳ ರಾಜ್ಯಕ್ಕೆ ಭಾಗರತ್ನ ಮಹಾಶಯ ಅಧಿಕಾರಿ. ಅವರ ಕೆಲವು ಸಂಬಂಧ ಹೇಳು. ಅವರ ಪ್ರೀತಿಯ ಸುಕುಮಾರ ಹೆಸರು ವೆಂಕಟರಮಣ. ಗೋವಿಂದ ಮುಕ್ಕುತಿಂದ ಅದು ನೀವು ಮುಕ್ಕಿಂದ ನಮ್ಮಿದ್ದರೆ ಮುಕುಂದ ಮುರಾರಿ ಬಾಲಾಜಿ ವೇಷ ಆವ ಎಂತದ್ದು? ವೇಷ ಆವ ಕೇಶವ. ದೊಡ್ಡವರ ಹೆಸರು ಹೇಳಿ ನೀವು ದೊಡ್ಡವರ ಹೆಸರು ಹೇಳುವರು. ಯಾರು ಬೇಕು ಬೇಕಾದವರಿಗೆ ಯಾರು ಕಾಲ ಕಾಲದಲ್ಲಿ ಈಶ್ವರೋ ಅವರಿಗೆ ಅತಿ ಉನ್ನತಿಯಾದಂತಹ ಸಾಹಿತ್ಯ ಪದವಿ. ನನ್ನನ್ನು ತಾನು ಹೊಗಳಿಕೊಳ್ಳುವುದು, ನೇಣು ಹಾಕಿ ಸಾಯುವುದು ಎರಡು ಒಂದೇ. ಇವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೊಗಳಿಕೊಳ್ಳುವುದು. ಅದು ಹೊಗಳುವುದಲ್ಲ. ನಮ್ಮನ್ನು ನಮ್ಮ ತರವನ್ನು ಹೇಳಿ ಬರೋದಕ್ಕೆ ಹೆಮ್ಮೆ ಹೊಗಳಬೇಕು. ಹೊಗಳ್ತಾರೆ. ಹೇಗೆ? ಗೋಪಿಕೆ ರಂಗನಾಥಕ್ಕೆ ಬಾರನೋ ಅಂಗನ ಮಣಿ ರಂಗನಾಥಕ್ಕೆ ಬಾರನೋ ರಂಗನಾಥಕ್ಕೆ ಬಾರ ತಿಂಗಳಾದುದು ಪೂರ ರಂಗನಾಥಕ್ಕೆ ಬಾರ ತಿಂಗಳಾದುದು ಪೂರ ಬೆಳಗಿನ